ಹರ್ಷಿತಾ. ಕಾರ್ವಾರ್ ಪ್ಲಸ್ ಚಾನೆಲ್ಗೆ ಸ್ವಾಗತ. 30 ವರ್ಷಗಳಿಂದ ಬಾಕಿ ಇರುವ ಕೊಂಕಣ್ ರೈಲ್ವೆ ಬಳಕೆದಾರರ ಬೇಡಿಕೆ, ರೈಲ್ವೆ ಟರ್ಮಿನಲ್ ನಿರ್ಮಾಣಕ್ಕೆ ಆಗ್ರಹ. ಕಾರವಾರ ಇಲ್ಲಿನ ಶಿರವಾಡ ರೈಲು ನಿಲ್ದಾಣವನ್ನು ಟರ್ಮಿನಲ್ ಆಗಿ ಬದಲಾಯಿಸಬೇಕು, ಕಾರವಾರ ಬೆಂಗಳೂರು ರೈಲಿನ ಸಮಯವನ್ನು ಬದಲಿಸಬಾರದು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ಕಾರ್ಯಕರ್ತರು ರೈಲು ನಿಲ್ದಾಣಕ್ಕೆ ಸೋಮವಾರ ಮುತ್ತಿಗೆ ಹಾಕಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮುಖಂಡ ರಾಜೀವ್ ಗಾಂವ್ಕರ್ ಮಾತನಾಡಿ, ಕಾರವಾರದಲ್ಲಿ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆಯು 30 ವರ್ಷಗಳಿಂದ ಬಾಕಿ ಇದೆ. ಬೆಂಗಳೂರಿನಿಂದ ಕಾರವಾರಕ್ಕೆ ಬರುವ ರೈಲನ್ನು ನಿರ್ವಹಣೆ ಸಲುವಾಗಿ ಗೋವಾದ ಮಡ್ಗಾವ್ಗೆ ಕಳುಹಿಸಲಾಗುತ್ತದೆ. ಇಂಧನ ತುಂಬಿಸಿಕೊಳ್ಳುವುದು, ಸ್ವಚ್ಛತೆ ಹಾಗೂ ಇತರ ನಿರ್ವಹಣೆಯನ್ನು ಅಲ್ಲಿ ಮಾಡಲಾಗುತ್ತದೆ. ಖಾಲಿ ರೈಲನ್ನು ದಿನವೂ ಸುಮಾರು 120 ಕಿಲೋಮೀಟರ್ ಹೋಗುವಂತೆ ಮಾಡುವುದು ವ್ಯರ್ಥ ವೆಚ್ಚವಾಗುತ್ತದೆ ಎಂದು ವಿವರಿಸಿದರು. ರಾಜ್ಯದ ಕರಾವಳಿಯಲ್ಲಿ ಸುಮಾರು 270 ಕಿಲೋಮೀಟರ್ ಉದ್ದಕ್ಕೆ ಕೊಂಕಣ ರೈಲ್ವೆಯ ಹಳಿಗಳಿವೆ. ಈ ಯೋಜನೆಗೆ ಜಮೀನು ಕಳೆದುಕೊಂಡವರ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡುವಲ್ಲಿ ಕೂಡ ಅನ್ಯಾಯ ಮಾಡಲಾಗಿದೆ. ನಿಗಮದ ಉನ್ನತ ಸ್ತರಗಳ ಬಹುತೇಕ ಹುದ್ದೆಗಳಲ್ಲಿ ಅನ್ಯ ರಾಜ್ಯಗಳವರೇ ಇದ್ದಾರೆ. ಕನ್ನಡಿಗರನ್ನು ಗ್ರೂಪ್ ಡಿ ದರ್ಜೆಯ ನೌಕರಿಗೆ ಸೀಮಿತಗೊಳಿಸಲಾಗಿದೆ. ಯೋಜನೆಯ 2ನೇ ಅತಿದೊಡ್ಡ ಸಹಭಾಗಿಗಳಾಗಿರುವ ಕನ್ನಡಿಗರಿಗೆ ನೌಕರಿಗಳಲ್ಲಿ ಸಮಾನ ಪಾಲು ಸಿಗಬೇಕು ಎಂದು ಆಗ್ರಹಿಸಿದರು. ಕೊಂಕಣ್ ರೈಲ್ವೆಯ ಪ್ರಾದೇಶಿಕ ರೈಲ್ವೆ ವ್ಯವಸ್ಥಾಪಕ ಬಾಳಾಸಾಹೇಬ್ ನಿಕಂ ಮನವಿ ಸ್ವೀಕರಿಸಿ ಬೇಡಿಕೆಗಳ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ನರೇಂದ್ರ ತಳೇಕರ್, ತಿಮ್ಮಪ್ಪ ನಾಯಕ್, ಪೂರ್ಣಿಮಾ ಮಹೇಕರ್, ಅಶೋಕ್ ಗೌಡ, ಮೋಹನ್ ದಾಸ್ ಗೌಡ, ಹರೀಶ್ ಗೌಡ ಹಾಗೂ ಇತರ ಕಾರ್ಯಕರ್ತರು ಇದ್ದರು. ಸದಾಶಿವ ಕೋಟೆ ಗುಡ್ಡಕ್ಕೆ ಹೊತ್ತಿಕೊಂಡ ಬೆಂಕಿ. ಕಾರವಾರ ನಗರದ ಸದಾಶಿವಗಡದಲ್ಲಿರುವ ಕೋಟೆ ಗುಡ್ಡಕ್ಕೆ ಬೆಂಕಿ ಹೊತ್ತಿಕೊಂಡಿತ್ತು. ಯಾವುದೋ ಅಪರಿಚಿತ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದರ ಪರಿಣಾಮ 1 ತಾಸಿನಿಂದ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಭಟ್ಕಳ ಮೇಲ್ಸೇತುವೆ ನಿರ್ಮಿಸುವಂತೆ ಹಲವರ ಬೇಡಿಕೆ, ಭಟ್ಕಳ ಪಟ್ಟಣ ಕೇಂದ್ರಕ್ಕೆ ಇಬ್ಬಾಗದ ಆತಂಕ. ಭಟ್ಕಳ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಕಾಮಗಾರಿ ವೇಗದಲ್ಲಿ ಸಾಗುತ್ತಿದೆ. ಆದರೆ ಶಂಶುದ್ದೀನ್ ವೃತ್ತದಲ್ಲಿ ಅಂಡರ್ ಪಾಸ್ ನಿರ್ಮಾಣದ ಬಗ್ಗೆ ಆಕ್ಷೇಪಗಳು ಕೇಳಿಬಂದಿವೆ. ಪಟ್ಟಣದ ಮೂಡಭಟ್ಕಳ ಬೈಪಾಸ್ನಿಂದ ಹಿಡಿದು ನವಾಯತ್ ಕಾಲೋನಿವರೆಗೆ ಕಟ್ಟಡಗಳ ತೆರವು ವಿರುದ್ಧ ನ್ಯಾಯಾಲಯದಲ್ಲಿದ್ದ ಪ್ರಕರಣಗಳು ಇತ್ಯರ್ಥವಾಗಿವೆ. ಅವುಗಳ ತೆರವು ಕಾರ್ಯವು ಆರಂಭಗೊಂಡಿದೆ. ನ್ಯಾಯಾಲಯದ ಮೊರೆ ಹೋದ ಕಟ್ಟಡದ ಮಾಲೀಕರಿಗೆ ಸೂಕ್ತ ಪರಿಹಾರವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಘೋಷಿಸಿದೆ. ಆದರೆ ಚತುಷ್ಪಥ ನಿರ್ಮಾಣದಿಂದ ಭಟ್ಕಳ ಜನರಿಗೆ ಆಗುವ ಅನುಕೂಲಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ಎಂಬುದು ಹಲವರ ಅಸಮಾಧಾನವಾಗಿದೆ. ಶಂಶುದ್ದೀನ್ ವೃತ್ತದಲ್ಲಿ ಅಂಡರ್ ಪಾಸ್ ನಿರ್ಮಾಣವಾಗಲಿದೆ. ರಂಗಿನಕಟ್ಟೆಯಿಂದ ಪಟ್ಟಣದ ಮುಖ್ಯ ರಸ್ತೆ ವೃತ್ತದವರೆಗೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ನೀಲನಕ್ಷೆ ರೆಡಿಯಾಗಿದೆ. ಈ ಕಾಮಗಾರಿಯಿಂದ ಶಂಶುದ್ದೀನ್ ವೃತ್ತವು ಇಬ್ಬಾಗವಾಗಿ 2 ಪ್ರತ್ಯೇಕ ಪ್ರದೇಶಗಳಾಗಲಿವೆ. ಇದರಿಂದ ಜನರಿಗೆ ಸಮಸ್ಯೆಯಾಗಲಿದೆ ಎನ್ನುತ್ತಾರೆ ಸ್ಥಳೀಯರು. ಭಟ್ಕಳದಲ್ಲಿ ಮೇಲ್ಸೇತುವೆಯ ಅವಶ್ಯಕತೆ ಇದೆ. ಅಂಡರ್ ಪಾಸ್ ನಿರ್ಮಾಣದಿಂದ ಜನಸಾಮಾನ್ಯರಿಗೆ, ವ್ಯಾಪಾರಿಗಳಿಗೆ ತೊಂದರೆಯಾಗಲಿದೆ. ವಾರದ ಸಂತೆ, ಮೀನು ಮಾರುಕಟ್ಟೆ ಹಾಗೂ ಆಸ್ಪತ್ರೆಗಳು ಸುತ್ತಮುತ್ತ ಇದ್ದು ಹೆದ್ದಾರಿ ದಾಟಿ ಬರಲು ಜನರು ಸುತ್ತಾಟ ನಡೆಸಬೇಕಾಗುತ್ತದೆ ಎನ್ನುತ್ತಾರೆ ಹಿರಿಯ ಪತ್ರಕರ್ತ ಸತೀಶ್ ಕುಮಾರ್ ನಾಯ್ಕ್ ರವರು. ಬೈಪಾಸ್ನ ಪರ ವಿರೋಧದ ಮನವಿಗಳು, ಪ್ರತಿಭಟನೆಗಳು ನಡೆದು ಕೊನೆಗೆ ವಿಚಾರವನ್ನು ಕೈಬಿಡಲಾಗಿತ್ತು. ಬೈಪಾಸ್ ಬಗ್ಗೆ ಪ್ರತಿಭಟನೆ ನಡೆಸಿದ ಜನರು ಈಗ ಮೇಲ್ಸೇತುವೆ ಬಗ್ಗೆ ಹೋರಾಡಬೇಕಿದೆ. ಪಟ್ಟಣದ ಸೌಂದರ್ಯದ ಉಳಿವಿಗಾಗಿ ಇದು ಅನಿವಾರ್ಯವೂ ಕೂಡ ಎನ್ನುತ್ತಾರೆ ಸ್ಥಳೀಯರು. ಮಹಿಳೆಯನ್ನು ತಪ್ಪಿಸಲು ಹೋಗಿ ರಸ್ತೆ ಪಕ್ಕದ ಕಾಲುವೆಗೆ ಉರುಳಿದ ಕಾರ್. ಮುಂಡಗೋಡ ಪಾದಚಾರಿ ಮಹಿಳೆಯನ್ನು ತಪ್ಪಿಸಲು ಹೋಗಿ ಕಾರು ರಸ್ತೆ ಪಕ್ಕದ ಕಾಲುವೆಗೆ ಕಾರ್ ಬಿದ್ದ ಘಟನೆ ತಾಲೂಕಿನಲ್ಲಿ ನಡೆದಿದೆ.
ಶಿರಸಿ ಹುಬ್ಬಳ್ಳಿ ರಸ್ತೆಯಲ್ಲಿ ಮಹಿಳೆ ನಡೆದುಕೊಂಡು ಹೋಗುತ್ತಿದ್ದಳು. ಈ ವೇಳೆ ಎದುರಿನಲ್ಲಿ ವಾಹನ ಬಂದ ಪರಿಣಾಮ ಮಹಿಳೆಯನ್ನು ತಪ್ಪಿಸಲು ಹೋಗಿ ಟಿಪ್ಪರ್ಗೆ ಕಾರ್ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ರಸ್ತೆ ಪಕ್ಕದ ಕಾಲುವೆಯಲ್ಲಿ ಕಾರ್ ಬಿದ್ದಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಿನ್ನಾಭರಣ ದೋಚಿದ ಖದೀಮರು. ಅಂಕೋಲಾ ತಾಲೂಕಿನ ಬಾಸಗೋಳ ಕುಗ್ರಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಮನೆಯಲ್ಲಿ ಕಳ್ಳತನವಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ. ಮಹಾಬಲೇಶ್ವರ ಸಣ್ಣ ಕೂಸಗೌಡ ಅವರ ಹೊಸ ಮನೆಯಲ್ಲಿ ಕಳವು ಮಾಡಲಾಗಿದೆ. ಮನೆಯ ಮುಂಬಾಗಿಲಿನ ಕಬ್ಬಿಣದ ಗ್ರಿಲ್ಗೆ ಹಾಕಿದ ಬೀಗವನ್ನು ಮುರಿದು ಮನೆಯೊಳಗೆ ಪ್ರವೇಶಿಸಿದ ಕಳ್ಳರು ಬೆಡ್ರೂಮ್ ಬಾಗಿಲಿನ ಲಾಕ್ ಕಟ್ ಮಾಡಿ ಕಪಾಟಿನಲ್ಲಿದ್ದ 27 ಗ್ರಾಂನ ಒಂದು ನೆಕ್ಲೆಸ್, 15 ಗ್ರಾಂನ 2 ಚೈನ್, 10 ಗ್ರಾಂನ 3 ಉಂಗುರ ಸೇರಿ ಒಟ್ಟು ಅಂದಾಜು 1,82,000 ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಕಳವು ಮಾಡಿರುವುದಾಗಿ ಮಹಾಬಲೇಶ್ವರ ಗೌಡ ದೂರು ನೀಡಿದ್ದಾರೆ. ಡಿವೈಎಸ್ಪಿ ಅರವಿಂದ ಕಲ್ಗುಜ್ಗಿ ಮಾರ್ಗದರ್ಶನದಲ್ಲಿ ಸಿಪಿಐ ಕೃಷ್ಣನ ನಾಯಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗ್ರಾಮ ಒಕ್ಕಲು ಯುವ ಬಳಗದವರಿಂದ ಅಪಘಾತ ಪರಿಹಾರ ನಿಧಿ ವಿತರಣೆ. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಮೋಜಿನಕೇರಿ ನಿವಾಸಿಯಾದ ಗಣೇಶ್ ಕೃಷ್ಣ ಪಟಗಾರ್ ಎನ್ನುವವರು ಬೈಕ್ ಅಪಘಾತದಲ್ಲಿ ತನ್ನ ಕಾಲಿಗೆ ಏಟು ಬಿದ್ದು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದರು. ಅವರಿಗೆ ನೆರವಾಗುವ ದೃಷ್ಟಿಯಿಂದ ಗ್ರಾಮ ಒಕ್ಕಲು ಯುವ ಬಳಗದಿಂದ ಧನ ಸಹಾಯ ಮಾಡಲಾಯಿತು. ಅವರ ಮನೆಗೆ ಭೇಟಿ ನೀಡಿದ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹಾರೈಸಿ 5,000 ರೂಪಾಯಿ ಹಣವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಒಕ್ಕಲು ಯುವ ಬಳಗದ ಸದಸ್ಯರು ಮತ್ತು ಬಳಗದ ಸದಸ್ಯರು ಹಾಜರಿದ್ದರು. ನೆರವು ನೀಡಿದ ಯುವ ಬಳಗದವರಿಗೆ ಗಣೇಶ್ ಪಟ್ಗಾರ್ ಕುಟುಂಬ ವರ್ಗದವರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ಕೊರೋನಾ ಪಾಸಿಟಿವ್ ಕೇಸ್. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ಕೊರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಅಂಕೋಲಾ 2, ಕುಮಟಾ 1, ಸಿರಸಿ 4, ಸಿದ್ದಾಪುರ 1, ಮುಂಡಗೋಡ 1, ಹಳಿಯಾಳ 1. ಅದರಂತೆ 26 ಕೊರೋನಾ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಕಾರವಾರ 1, ಅಂಕೋಲಾ 2, ಕುಮಟಾ 6, ಹೊನ್ನಾವರ 5, ಭಟ್ಕಳ 1, ಸಿರಸಿ 3, ಸಿದ್ದಾಪುರ 2, ಯಲ್ಲಾಪುರ 4, ಹಳಿಯಾಳ 2. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14,304 ಕೊರೋನಾ ಪಾಸಿಟಿವ್ ಕೇಸಸ್ ಸಿಕ್ಕಿದೆ ಹಾಗೂ 14,051 ಕೊರೋನಾ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂವರೆಗೆ 67 ಕೊರೋನಾ ಸೋಂಕಿತರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 186 ಕೊರೋನಾ ಸೋಂಕಿತರು ಮರಣ ಹೊಂದಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.